ಮಂಗಳೂರಿನ ಉರುವ ಸ್ಟೋರ್ ಬಳಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಭವನಕ್ಕೆ ಶಿಲಾನ್ಯಾಸ ನೆರವೇರಿತು. ಇಂದಿನ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಿ. ಸುನೀಲ್ ಕುಮಾರ್ ಅವರು ಶಿಲಾನ್ಯಾಸವನ್ನು ನೆರವೇರಿಸಿದರು. ತದಬಳಿಕ ಮಾತನಾಡಿದ ಅವರು, ಸಾಹಿತ್ಯ ಕರ್ನಾಟಕ ಭಾಷೆಯ ಮೂಲಕ ಒಟ್ಟುಗೂಡಿಸುವ ಕೆಲಸವಾಗಬೇಕಾದ್ರೆ ಅಕಾಡೆಮಿಗೊಂದು ಸ್ವಂತ ಕಚೇರಿ ಇರಬೇಕಾದ ಅಗತ್ಯವಿದೆ. ಕಾರ್ಯ ಚಟುವಟಿಕೆಗಳು ಅತ್ಯಂತ ಚುರುಕು ಹಾಗೂ ತೀವ್ರಗತಿಯಿಂದ ಸಾಗಲು ಕಚೇರಿಯ ಅಗತ್ಯವಿದೆ. ಇದಕ್ಕಾಗಿ ಭವನ ನಿರ್ಮಾಣವಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಹಲವು ಕಾರ್ಯಕ್ರಮಗಳು ಹೊಸ ಪ್ರಯೋಗಗಳಾಗಬೇಕು ಅನ್ನುವಂಥದ್ದು ಅಕಾಡೆಮಿಯ ಆಶಯ. ಆ ಹಿನ್ನೆಲೆಯಲ್ಲಿ ನಾಟಕ, ಸಂಗೀತದ ಚಟುವಟಿಕೆಗಳು, ಬೇರೆ ಬೇರೆ ಸಾಹಿತ್ಯದ ಗೋಷ್ಠಿಗಳನ್ನು ಕೂಡ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಲ್ಪಟ್ಟಿದ್ದೇನೆ. ಇಷ್ಟು ಸುದೀರ್ಘವಾಗಿ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಅಕಾಡೆಮಿಗೆ ಒಂದು ಸ್ವಂತ ಕಟ್ಟಡ ಬೇಕು ಅನ್ನುವಂಥ ಅಪೇಕ್ಷೆ ಸಹಜವಾಗಿ ಇದ್ದಿದ್ದೆ. ಅದು ಬಹುಶಃ ಜಗದೀಶ್ ಪೈ ಅವರ ಕಾಲದಲ್ಲಿ ಇವತ್ತು ನೆರವೇರ್ತಾ ಇದೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ ಇದೆ. ನಾನು ಅವರನ್ನು ಅಭಿನಂದಿಸ್ತೇನೆ. ಯಾವುದೇ ಸಂಸ್ಥೆಗಳಿಗೆ ಕಾರ್ಯಚಟುವಟಿಕೆಗಳು ಅತ್ಯಂತ ತೀವ್ರಗತಿಯಿಂದ ಚುರುಕಾಗಿ ನಡೀಬೇಕು ಅಂತಾದರೆ ಒಂದು ಕಚೇರಿ, ವ್ಯವಸ್ಥಿತವಾದಂಥ ಕಚೇರಿ ಬೇಕು. ಆ ಕಚೇರಿಯ ಮುಖಾಂತರವಾಗಿ ಎಲ್ಲ ಚಟುವಟಿಕೆಗಳು ಕೂಡ ಸಂಪನ್ನಗೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಸಾಹಿತ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಒಂದು ಒಳ್ಳೆಯ ಭವನ ಇವತ್ತು ಶಂಕುಸ್ಥಾಪನೆ ಆಗಿದೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಈಗಾಗಲೇ ಕೊಂಕಣಿ ಅಕಾಡೆಮಿಗೆ 3 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಆದರೆ ಇನ್ನು ಹೆಚ್ಚುವರಿ ಅನುದಾನದ ಅಗತ್ಯವಿದೆ. ಈ ಕುರಿತು ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದರು. ಈ ಒಂದು ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಆಗಬೇಕು. ಅತಿ ಶೀಘ್ರದಲ್ಲಿ ಈ ಭವನದಲ್ಲಿ ನಾವೆಲ್ಲರೂ ಕಾರ್ಯವನ್ನು ಮಾಡಬೇಕು ಅಂತಿರುವಂಥ ದೃಷ್ಟಿಯಲ್ಲಿ ಜಗದೀಶ್ ಪೈ ಅವರು ನಿರಂತರವಾಗಿ ಈ ಪ್ರಕ್ರಿಯೆಯಲ್ಲಿ ನೂರಾರು ಬಾರಿ ಬೆಂಗಳೂರು ಮತ್ತು ಹಲವಾರು ಬಾರಿ ಕೆಲಸ ಕಾರ್ಯಗಳೊಂದಿಗೆ ನಿರಂತರವಾಗಿ ತನ್ನ ಕೆಲಸ ಕಾರ್ಯಗಳನ್ನು, ತನ್ನ ಚಟುವಟಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಬಹಳ ಸಂತೋಷ ಇದೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು, ಅವರ ಪ್ರಯತ್ನಗಳು, ಬಂದಂಥ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ತೊಡಕುಗಳು, ಇಲ್ಲ ಕೊರೋನಾದಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರ ನಿರಂತರವಾದ ಪ್ರಯತ್ನಗಳು ಇವತ್ತು ಫಲಶ್ರುತಿಯಾಗಿದೆ ಅಂತ ಹೇಳುವಂಥದ್ದು ನಾನು ಬಹಳ ಸಂತೋಷದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ಅವರಿಗೆ ಮತ್ತು ಅವರ ಇಡೀ ತಂಡದವರಿಗೆ ನಾನು ನೂತನ ಈ ಒಂದು ಕಟ್ಟಡದ ಶಿಲಾನ್ಯಾಸ ಸಂದರ್ಭದಲ್ಲಿ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮಂಗಳೂರಿನ ಅಧ್ಯಕ್ಷ ಡಾ ಕೆ. ಜಗದೀಶ್ ಪೈ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭ ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಸಿಂಗ್ ನಾಯಕ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಕಾಜಗತ್ತಿ, ಕಾರ್ಪೊರೇಟರ್ ಗಣೇಶ್ ಕುಲಾಲ್, ಜಯಶ್ರೀ, ಕೆಎಫ್ಟಿಸಿ ಅಧ್ಯಕ್ಷ ನಿತಿನ್ ಕುಮಾರ್ ಮೊದಲಾದವರು ಹಾಜರಿದ್ದರು. ಅಕಾಡೆಮಿಯ ಸದಸ್ಯರಾದ ಕೆನ್ಯೂಟ್ ಜೀವನ್ ಪಿಂಟು ಸ್ವಾಗತಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.